ಪುತ್ತೂರು ಪರ್ಲಡ್ಕದಲ್ಲಿರುವ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನದ ಅಭಿವೃದ್ಧಿಯ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕ ಸಂಜೀವ ಮಠಂದೂರು ಮತ್ತು ಬಾಲವನ ಅಭಿವೃದ್ಧಿ ಸಮಿತಿ ಆಡಳಿತಾಧಿಕಾರಿಯಾಗಿರುವ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಉಪಸ್ಥಿತಿಯಲ್ಲಿ ಆಂತರಿಕ ಸಭೆ ಇಂದು ನಡೆಯಿತು. ಸಭೆಗೂ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಡಾಕ್ಟರ್ ಶಿವರಾಮ ಕಾರಂತರ ಮನೆ, ನಾಟ್ಯ ಶಾಲೆಯನ್ನು ಮೂಲ ಸ್ವರೂಪ ಉಳಿಸಿಕೊಂಡು ಅಭಿವೃದ್ಧಿಪಡಿಸಲಾಗುವುದು. ಈ ಕುರಿತು ಬೆಂಗಳೂರಿನಲ್ಲಿ ಪುತ್ತೂರು ಶಾಸಕರ ಉಪಸ್ಥಿತಿಯಲ್ಲಿ ವಿಶೇಷ ಸಭೆ ಕರೆಯಲಾಗುವುದು. ಒಟ್ಟು ಬೇರೆ ಬೇರೆ ಇಲಾಖೆಗಳಿಂದ ಹೊಸತನದ ಕಲ್ಪನೆಗಳನ್ನು ಜೋಡಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ನಡೆಯಲಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಸಂಜೀವ ಮಠಂದೂರು, ಜಿಲ್ಲಾ ಪಂಚಾಯತ್ ಸದಸ್ಯೆ ಶಯನಾ ಜಯಾನಂದ, ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬೂಟಿ, ಬಾಲವನದ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಸುಂದರ ಕೆನಾಜೆ ಇವರು ಜೊತೆಗಿದ್ದರು. ಕರ್ಮಭೂಮಿ ಈ ಪುತ್ತೂರು, ಇದರ ಬಾಲವನದಲ್ಲಿ ಅವರು ಅನೇಕ ಯೋಜನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ನೆನಪಿಗೋಸ್ಕರ ಈ ಬಾಲವನ್ನು ಪರಿಪೂರ್ಣ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಮಾನ್ಯ ಶಾಸಕರಾಗಿರುವಂಥ ಸಂಜೀವ ಮಠಂದೂರರ ಆಶಯಗಳಲ್ಲೊಂದು. ಹಾಗಾಗಿ ಇದ್ರ ಬಗ್ಗೆ ಆಗಾಗ ನಾವು ಮೀಟಿಂಗ್ ಮಾಡಿ ಇದಕ್ಕೆ ಏನು ಅಭಿವೃದ್ಧಿಗೋಸ್ಕರ ಏನೆಲ್ಲ ಯೋಚನೆ ಮಾಡ್ಬೋದು ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. ಅವರು ಶಿರಾದಲ್ಲಿ ನಡೆದಿರುವಂಥ ಕೆಲವು ಯೋಚನೆಗಳನ್ನು ನೋಡಿ ಬಂದಿದ್ದಾರೆ. ಅದನ್ನೆಲ್ಲ ಅಳವಡಿಸಲಿಕ್ಕೆ ಸಾಧ್ಯವ ಅಂತ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ನಮ್ಮ ಬೇರೆ ಬೇರೆ ಇಲಾಖೆಗಳಿಂದ ಒಂದು ಹೊಸತನದ ಏನಾದರೂ ಕಲ್ಪನೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಿದ್ದೇವೆ. ಕಾರಂತರ ಹಿಂದಿನ ಮನೆ ಮತ್ತು ಅವರ ನಾಟ್ಯ ಶಾಲೆ, ಅವುಗಳ ಚಾರಣೆಯನ್ನು ಮೂಲ ಸ್ವರೂಪದಲ್ಲಿ ಉಳಿಸ್ಕೊಂಡು ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸರ್ಕಾರದ ಗಮನ ಇದೆ. ಅದಕ್ಕೋಸ್ಕರ ಈ ವಾರದಲ್ಲಿ ಒಂದು ವಿಶೇಷವಾದಂಥ ಮೀಟಿಂಗನ್ನು ಬೆಂಗಳೂರಲ್ಲಿ ಸಂಜೀವ ಮಠಂದೂರ ಸಮಕ್ಷಮದಲ್ಲಿ ಕರಿತೇವೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮತ್ತು ಅನೇಕ ಹಿರಿಯ ಅಧಿಕಾರಿಗಳಿರ್ತಾರೆ. ಅವರೆಲ್ಲ ಜೋಡಿಸ್ಕೊಂಡು ಇದರ ಒಂದು ಸಮಗ್ರವಾದಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ನಮಗನ್ಸುತ್ತೆ ಒಂದು 2-3 ವರ್ಷದಲ್ಲಿ ಒಂದು ಅಪೂರ್ವವಾದಂಥ ಮತ್ತು ತುಂಬ ಅರ್ಥಪೂರ್ಣವಾದಂಥ ಕಾರಂತ ನೆನಪಿನ ಮತ್ತು ಸಾಂಸ್ಕೃತಿಕ ವೇದಿಕೆಯಾಗಿ ಈ ಬಾಲವನ್ನು ರೂಪುಗೊಳ್ಳುತ್ತೆ ಅಂತ ನಮ್ಗೆ ಆಸೆ ಇದೆ. ಸರ್, ಮಂಗಳೂರು ಬೀದಿಯ ಬಾಲವನ ಅಧ್ಯಯನ ಕೇಂದ್ರವನ್ನು ಶಿಫ್ಟ್ ಮಾಡಬೇಕು ಅನ್ನೋದು ಬೇಡಿಕೆ. ಅಂಥದ್ದೇನು ಪ್ರಸ್ತಾಪಗಳಿಲ್ಲ. ಯಾರಾದರೂ ಮಾಡಿರ್ಬೋದು, ಅಂಥದ್ದೇನು ಪ್ರಸ್ತಾಪಗಳಿಲ್ಲ. ಇದು ಪುತ್ತೂರಲ್ಲೇ ಉಳಿತದೆ ಮತ್ತು ಪುತ್ತೂರಲ್ಲಿ ಇದನ್ನು ಅಭಿವೃದ್ಧಿ ಮಾಡೋ ಬಗ್ಗೆ ಯೋಚನೆ ಮಾಡ್ತಾರೆ. ಮಂಗಳೂರಲ್ಲಿರುವಂಥ ಬೀದಿಯಲ್ಲಿರುವಂಥ ಶಿವರಾಮ ಅಧ್ಯಯನ ಕೇಂದ್ರವನ್ನು ಪುತ್ತೂರಿಗೆ ಅಲ್ಲಿ ಕೆಲವು ಪೀಠಗಳಿವೆ. ಬೇರೆ ಬೇರೆ ನಾರಾಯಣ ಗುರು ಪೀಠ ಇದೆ, ಶಿವರಾಮ ಕಾರಂತರ ಪೀಠ ಇದೆ, ಮತ್ತು ತುಳು ಪೀಠಗಳಿದೆ, ಬೇರೆ ನಮ್ಮ ಯಕ್ಷಗಾನ ಪೀಠಗಳಿದೆ ಮತ್ತು ಬೇರೆ ಬೇರೆ ಹಿರಿಯರ ಪೀಠಗಳೆಲ್ಲ ತುಂಬ ಇವೆ. ಹಾಗಾಗಿ ಅದು ಪೀಠಗಳೇನೋ ಸಮಸ್ಯೆ ಮಾಡಲಿಕ್ಕೆ ಬೇಕಾದಂಥ ಯೋಜನೆ ರೂಪಿಸ್ತಾರೆ. ಅದನ್ನು ಇಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಪ್ರಸ್ತಾಪಗಳಿದ್ದರೆ ಅದನ್ನು ಪರಿಶೀಲನೆ ಮಾಡೋಣ. ಮತ್ತು ಅದು ಈಗ ಅಲ್ಲೇ ಇದೆ, ಶಿವರಾಮ ಕಾರಂತರ ಅಧ್ಯಯನ ಪೀಠ, ಬಹುತೇಕ ನನ್ನ ಅಂದಾಜು ಭಾಳ ಹಿಂದೆ ಮಾಡಿರುವಂಥದ್ದು. ಅದನ್ನು ಇಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋಂಥ ಪ್ರಸ್ತಾಪಗಳು ಬಂದಿಲ್ಲ. ಅಗತ್ಯ ಇದ್ದರೆ ಪರಿಶೀಲನೆ ಮಾಡ್ತೇವೆ. ಸರ್, ಈಗ ರಂಗಾಯಣವನ್ನು ತರುವ ಬಗ್ಗೆ ಕೂಡ ತುಂಬ ಚರ್ಚೆ ಆಗಿತ್ತು. ಅದು ಏನಾದರೂ ರಂಗಾಯಣ ಒಂದು ಯಕ್ಷಗಾನದ ಸ್ವರೂಪದ ರಂಗಾಯಣ ತರಬೇಕು ಅಂತೇಳಿ ಒಂದು ಕಲ್ಪನೆ ಆಗಿತ್ತು. ಯಕ್ಷಗಾನ ರಂಗಾಯಣ ಅದನ್ನು ಕೊಟ್ಟರೆ ಇಲ್ಲೇ ಕೊಡಬೇಕು ಅಂತ ಹೇಳಿದೆವು. ಅದರಲ್ಲಿ ಸಚಿವರು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಬದಲಾದ ಹಿನ್ನೆಲೆಯಲ್ಲಿ ನೆನಪು ಬಿದ್ದಿದೆ. ಮತ್ತೆ ಅದ್ರ ಪ್ರಸ್ತಾಪ ಮಾಡ್ತೇವೆ.